ಗ್ರಾಮದ ನಾಗರಿಕರೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಪಸ್ಥಿತರಿರುವಂತಹ ನಮ್ಮ ಅಧಿಕಾರಿ ವರ್ಗದವರನ್ನು ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮಿತ್ರರನ್ನು ಕೂಡ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂದರ್ಭ ಉಪಸ್ಥಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಗ್ರಾಮ ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರೇ, ಅಧಿಕಾರಿ ವರ್ಗದವರೇ, ಮುಂದೆ ದೂರದಂಥ ಹಿರಿಯ ವ್ಯಕ್ತಿಗಳೇ, ಈ ಗ್ರಾಮದ ಹಿತೈಷಿಗಳೇ ಹಾಗೂ ಬಂಧು ಮಿತ್ರರೇ, ದೀರ್ಘವಾಗಿ ಮಾತಾಡೋದಿಲ್ಲ. ಬಹಳ ಅತ್ಯಂತ ಸಂತೋಷವಾಗ್ತದೆ. ನರಿಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಪ್ರದೇಶದಲ್ಲಿ ಇವತ್ತೊಂದು ನಮ್ಮ ಕೆಲಸ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮ ಕಲ್ಲರ್ಕೋಡಿಯಲ್ಲಿ ನೂತನ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ದೇವೆ. ಗ್ರಾಮ ಪಂಚಾಯತ್ಗೆ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾವು ಯಾವೆಲ್ಲ ಕೆಲಸ ಮಾಡಿಕೊಡ್ತೇವೆ ಅಂತ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಈ ಕ್ಷೇತ್ರದ ಜನರಿಗೆ ಆ ಮಾತನ್ನು ಕೊಟ್ಟಿದ್ದಾರೆ. ಬಹುತೇಕ ಎಲ್ಲ ಕೆಲಸನೂ ಕೂಡ ಈಡೇರಿಸಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾವ ಕೆಲಸ ಇವತ್ತು ಬಾಕಿಯಾಗಿದೆ, ಮುಂದಿನ ದಿನ ಆ ಕೆಲಸ ಕೂಡ ಮಾಡಿಕೊಂಡು ಹೋಗ್ತೇವೆ. ಸರ್ಕಾರ ಈಗ ಇವತ್ತು ಜನಸಾಮಾನ್ಯರು ಬೇಕಾಗುವಂಥ ಯಾವ ಯೋಜನೆಗಳನ್ನು ಇವತ್ತು ತಗೊಂಡಿದೆ. ಈ ಯೋಜನೆ ಪ್ರತಿಯೊಂದು ಮನೆಗೆ ಮುಟ್ಟಿಸುವ ಜವಾಬ್ದಾರಿ ಅದು ಗ್ರಾಮ ಪಂಚಾಯತ್ಗಳ ಮತ್ತು ಸಂಘ ಸಂಸ್ಥೆಗಳ ಜವಾಬ್ದಾರಿ. ಒಂದು ತಾಯಿಗೆ ಇವತ್ತು ಮನೆಗೆ 2,000 ರೂಪಾಯಿ ತಿಂಗಳಿಗೆ ಬರ್ತದೆ ಹೇಳಿದರೆ ಅದು ಯಾರು ಕೂಡ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಒಬ್ಬರಿಗೆ 2,000 ರೂಪಾಯಿ ಕೈಗೆ ಬರಬೇಕಾದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆದಾಗ 5 ದಿವಸ ದುಡಿಬೇಕು ಮಹಿಳೆಯರು. ಆವಾಗ ಭಾಗ 2,000 ರೂಪಾಯಿ ಸಿಗ್ತದೆ. ಆ 5 ದಿವಸ ದುಡಿಮೆ ಒಂದು ತಿಂಗಳಲ್ಲಿ 5 ದಿವಸ ದುಡಿಮೆಯ ದುಡ್ಡನ್ನು ನೇರವಾಗಿ ಸರ್ಕಾರ ಇವತ್ತು ಈ ಒಂದು ಫಲವನ್ನು ಕೊಡ್ತಾ ಇರ್ತದೆ. ಡಿಗ್ರಿ ಕಲಿತವರಿಗೆ ತಿಂಗಳಿಗೆ 3,000, ಜನಸಾಮಾನ್ಯರಿಗೆ ಒಂದು ಮನೆಗೆ ಒಬ್ಬರಿಗೆ 10 kg ಅಕ್ಕಿ, ಇದೆಲ್ಲ ಕೂಡ ಯಾರು ಮತ್ತು ಕರೆಂಟ್ ಫ್ರೀ, ಇದೆಲ್ಲ ಯಾರು ನಿರೀಕ್ಷಿಸಲ್ಲ. ಆದ ಕಾರಣ ಎಲ್ಲ ಕಾರ್ಯಕ್ರಮಗಳು ಹಿಂದೆ ಮಾತ್ರಲ್ಲ, ನಿಮ್ಮ ಗ್ರಾಮ ಸೌಕರ್ಯ ಕೂಡ ಸಿಗಬೇಕು. ಯಾವ ಬಡಜನ ಸಾಮಾನ್ಯರಿಗೆ ವಂಚಿತನಾಗಬಾರ್ದು. ಇದು ಆಗಬೇಕಾದ್ರೆ ನೀವು ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಅಧಿಕಾರಿ ವರ್ಗದವರು, ಸ್ಥಳೀಯ ಮಟ್ಟದ ಜನಸಂಘ ಸೇರಿಸಿಕೊಂಡು ಪ್ರತಿಯೊಬ್ಬರಿಗೆ ಆ ಸವಲತ್ತು ಸಿಕ್ಕುವಂಥ ಪ್ರಯತ್ನವನ್ನು ಮತ್ತು ಸವಲತ್ತನ್ನು ಕೂಡ ಮಾಡಬೇಕನ್ನೋದು ಹೇಳಿಕೊಂಡು ಈ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಹಲವಾರು ಬೇರೆ ಬೇರೆ ವಿಚಾರಗಳಿವತ್ತು ಅಥವಾ ಅಭಿವೃದ್ಧಿ ಕೆಲಸಕ್ಕೆ ಸಂಬಂಧಪಟ್ಟಾಗಿದೆ. ಮುಂದಿನ ಕೂತ್ಕೊಂಡು ಅದನ್ನೆಲ್ಲ ಮಾಡುವಂಥ ಕೆಲಸ ಖಂಡಿತವಾಗಿ ಮಾಡುವ. ಕಳೆದ ಚುನಾವಣೆಯಲ್ಲಿ ನನ್ನ ಕ್ಷೇತ್ರದ ಶಾಸಕರಾಗಿ ಅಲ್ಲ, ರಾಜ್ಯದ ಸಚಿವ ಸಂಪುಟದ ಸದಸ್ಯನ ಕೂತ್ಕೊಂಡು ಬಹುಶಃ ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಅವಕಾಶ ಮಾಡಿಕೊಟ್ಟಿದ್ದೀರಿ. ಸಂವಿಧಾನಬದ್ಧವಾದ ಮತ್ತು ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವಂತಹ ಈ ಒಂದು ಸಂಸದೀಯ ನಿಯಮ ಅನ್ನುವಂತಹ ಸ್ಥಾನವನ್ನು ನಾವು ಗೌರವವಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರದ ಅವಕಾಶ ಖಂಡಿತವಾಗಿ ಆಗಲಿ ಅಂತ ಹೇಳಿ ಗೊತ್ತಾ ನಿಮ್ಮೆಲ್ಲ ಶುಭಾಶಯ ಸಲ್ಲಿಸಿ ಒಂದು ಮಾತು ಮುಗಿಸ್ತೇನೆ. ಜಯ ಹಿಂದ್. ಜನಪರ ಕಾರ್ಯಕ್ರಮಗಳ ಮುಂದಾಳತ್ವ ವಹಿಸಿ ಕ್ರೀಡೆ, ಸಾಮಾಜಿಕ ನೆಲೆಗಟ್ಟಿಗೆ ಬದ್ಧರಾಗಿ ನಡೆದು ರಾಜ್ಯಕ್ಷದಲ್ಲಿ ಪ್ರಶಸ್ತಿ ರಾಜಕಾರಣಿ ಹೋಗುತ್ತಾರೆ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಯುಟಿ ಖಾದರ್ ಅವರು. ತಂದೆ ದಿವಂಗತ ಯುಟಿ ಫರೀದ್ ಕರಾವಳಿ ಭಾಗದ ರಾಜಕೀಯ ಮುತ್ಸದ್ದಿಗಳಾಗಿ 4 ಬಾರಿ ಉಳ್ಳಾಲದ ಶಾಸಕರಾಗಿದ್ದವರು. ತಾಯಿ ದಿವಂಗತ ನಸೀಮಾ ಫರೀದ್ ಈ ದಂಪತಿಗಳ ಸುಪುತ್ರರಾಗಿ 12/10/1969ರಲ್ಲಿ ಜನಿಸಿದ ತಾವು ರೋಷನಿ ನಿಲಯ, ಸೈಂಟ್ ಜೆರೋಸಾ, ಸೈಂಟ್ ಅಲೋಸಿಯಸ್ ವಿದ್ಯಾಸಂಸ್ಥೆಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಪಡೆದು ಮಹಾವೀರ ಕಾಲೇಜ್ ಮೂಡಬಿದ್ರೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡೆದು ನಂತರ ಪ್ರತಿಷ್ಠಿತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದವರು. ರಾಜಕೀಯದ ಒಳಗಿದ್ದ ತಾವು 1991ರಿಂದ NSUನ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿದು ಜಿಲ್ಲಾಧ್ಯಕ್ಷ, ರಾಜ್ಯ ಉಪಾಧ್ಯಕ್ಷರಾಗಿ ಬೆಳೆದು ಬಂದವರು. 2008ರ ವರ್ಷದಲ್ಲಿ ತಮ್ಮ ತಂದೆಯವರ ನಿಧನದ ಬಳಿಕ ನಡೆದ ಉಪಚುನಾವಣೆಯಲ್ಲಿ ಜಯಬೇರಿ ಗಳಿಸಿ ಇಂದಿನವರೆಗೆ 5 ಬಾರಿ ಉಳ್ಳಾಲ ಅಂದರೆ ಇಂದಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಗೊಂಡಿರುವ ಸೋಲಿಲ್ಲದ ಸರದಾರರು. ರಾಜ್ಯ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ತಾವು ಸಲ್ಲಿಸಿದ ಸೇವೆ ಮತ್ತು ಅದರ ಸಚಿವಾಲಯದ ಉನ್ನತೀಕರಣ ಮತ್ತು ಸಮಾಜಮುಖಿಯಾಗಿ ಕ್ರಾಂತಿಕಾರಿ ಯೋಜನೆಗಳು ಸದಾ ಮಾದರಿ ನಂತರ ವಹಿಸಿಕೊಂಡ ನಗರಾಭಿವೃದ್ಧಿ, ವಸತಿ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪದವಿಗಳು ತಮ್ಮ ಆಡಳಿತ ಪಾರದರ್ಶಕತೆಗೆ ಕೈಗನ್ನಡಿಯಾಗಿ ತಮ್ಮ ರಾಜಕೀಯ ಜೀವನದ ಉನ್ನತೀಕರಣಕ್ಕೆ ಸಾಗಿಸಿ 2021ರ ಅವಧಿಯಲ್ಲಿ ತಾವು ವಹಿಸಿಕೊಂಡು ನಿರ್ವಹಿಸಿದಂತಹ ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕನ ಸ್ಥಾನಮಾನ ನಿಜಕ್ಕೂ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ತಮ್ಮದೇ ಆದ ಛಾಯೆಯನ್ನು ವಿಧಾನಸಭೆಯಲ್ಲಿ ತಾವು ನೀಡುವಂತೆ ಮಾಡಿತ್ತು. ಇದೀಗ 2023ರ ತಮ್ಮ ಪ್ರಚಂಡ 5ನೇ ಬಾರಿಗೆ ಗೆದ್ದ ಶಾಸಕತ್ವಕ್ಕೆ ಪಾರಿತೋಷಕವೆಂಬಂತೆ ಉಳಿದು ಬಂದ ವಿಧಾನಸಭೆಯ ಗಣ ಅಧ್ಯಕ್ಷತೆಯ ಸ್ಥಾನಮಾನ ತಮ್ಮ ರಾಜಕೀಯ ಬದುಕಿನ ಮೈಲಿಗಲ್ಲು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ
ಮುಖಂಡರಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಹಾಗೂ ಪ್ರತಿಪಕ್ಷದ ಮುಖಂಡ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಇವರ ಮಾತುಗಳಲ್ಲಿ ಕಂಡುಕೊಂಡ ತಮ್ಮ ವ್ಯಕ್ತಿತ್ವದ ಗುಣಗಾನ ಮತ್ತು ಸದನದಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಆಡಿದ ತಮ್ಮ ಬಗೆಗಿನ ಮಾತುಗಳು ನಿಮ್ಮ ನೇರ ನಡ ನುಡಿ ಕಾರ್ಯಕಲಾಪಕ್ಕೆ ವಿನೂತನ ಬಣ್ಣನೆ ಮತ್ತು ಹಾರೈಕೆ ಹಾಗೂ ಬೆಲೆಗಟ್ಟಲಾಗದ ಸವಿಗಳಿಗೆ ಇಂತಹ ಸ್ಥಾನಮಾನಕ್ಕೆ ಸೂಕ್ತ ಸಮಯದಲ್ಲಿ ತಾವು ಆಯ್ಕೆಗೊಂಡು ತಮ್ಮ ಸ್ಥಾನಮಾನ ವ್ಯಕ್ತಿತ್ವದ ಘನತೆಯನ್ನು ಹೆಚ್ಚಿಸಿಕೊಂಡು ಓರ್ವ ಅಸಾಮಾನ್ಯ ಜನಪ್ರತಿನಿಧಿ ಎಂಬ ಗೌರವಕ್ಕೆ ಪಾತ್ರರಾಗಿರುವಿರಿ. ಈ ಉನ್ನತ ಅಧ್ಯಕ್ಷ ಪೀಠಕ್ಕೆ ಸರಿ ಸಮಾನವಾದ ನ್ಯಾಯ ಒದಗಿಸುವ ಯೋಗ ಮತ್ತು ಯೋಗ್ಯತೆಯನ್ನು ತಾವು ನಂಬಿದ ಸರ್ವ ಧರ್ಮಗಳ ದೇವರು ಹಿರಿಯರು ಆಶೀರ್ವದಿಸಿ ನಮ್ಮ ಗ್ರಾಮದ ಪರವಾಗಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಗೌರವಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ತಮಗೆ ಭಗವಂತ ಉತ್ತಮ